ರಾಷ್ಟ್ರೀಯ ಹೆದ್ದಾರಿ 66ರ ಪಡುಬಿದ್ರೆ ಸೇತುವೆ ಸಮೀಪ ಹೆದ್ದಾರಿ ಮೇಲೆ ಬಂಡೆಕಲ್ಲು ರಾಶಿ ಹಾಕಿ ಕಾಮಗಾರಿಯನ್ನ ನಡೆಸ್ತಾ ಇದ್ದು ಹೆದ್ದಾರಿ ಸಂಚಾರಿಗಳು ಪ್ರಾಣ ಸಂಕಟ ಎದುರಿಸುವಂತಾಗಿದೆ. ಚತುರ್ಶತ ಕಾಮಗಾರಿ ಆರಂಭಗೊಂಡು ದಶಕಗಳೇ ಕಳೆದರೂ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಇದೀಗ 10 ವರ್ಷ ಕಳೆದ ಬಳಿಕ ಕಿರು ಸೇತುವೆಯ ಕಾಮಗಾರಿ ಅಂತ್ಯಗೊಂಡು ವಾಹನ ಸಂಚಾರಕ್ಕೆ ಸೇತುವೆ ಮುಕ್ತಗೊಂಡಿದ್ದರೂ ಸೇತುವೆ ಸಮೀಪದ ಬದಿ ಕಟ್ಟುವ ಕಾಮಗಾರಿ ನಡೆಯುತ್ತಿದ್ದು ಈ ಕಾಮಗಾರಿಗೆ ಬಂಡೆಕಲ್ಲುಗಳನ್ನು ಬಳಸಲಾಗುತ್ತಿದ್ದು ಆ ಕಲ್ಲುಗಳನ್ನು ಹೆದ್ದಾರಿ ಮೇಲೆಯೇ ಸುರಿದ ಪರಿಣಾಮ ರಾತ್ರಿ ಹೊತ್ತು ಈ ಕಲ್ಲುಗಳು ಗಮನಕ್ಕೆ ಬಾರದೆ ಅಪಘಾತಗಳು ಕಟ್ಟಿಟ್ಟ ಬುತ್ತಿ ಎಂಬಂತಾಗಿದೆ. ಟಿಪ್ಪರ್ಗಳಲ್ಲಿ ಕಲ್ಲು ತಂದು ಹೆದ್ದಾರಿ ಮೇಲಿನೇ ಸುರಿದ ಪರಿಣಾಮ ಹೆದ್ದಾರಿ ಜಖಂಗೊಂಡಿದ್ದು ಒಂದು ದುರಸ್ತಿ ಮಾಡಲು ಹೋಗಿ ಇನ್ನೊಂದು ಸಮಸ್ಯೆಯನ್ನ ಹುಟ್ಟುಹಾಕಿದಂತಾಗಿದೆ. ಹೆದ್ದಾರಿ ಮೇಲೆ ಸುರಿಯಲಾದ ಬಂಡೆ ಕಲ್ಲುಗಳನ್ನು ಶೀಘ್ರವಾಗಿ ತೆರವುಗೊಳಿಸದಿದ್ದಲ್ಲಿ ಮುಂದೆ ಸಂಭವಿಸಬಹುದಾದ ಅನಾಹುತಕ್ಕೆ ಹೆದ್ದಾರಿ ಇಲಾಖೆಯೇ ನೇರ ಹೊಣೆಯಾಗಬೇಕಾದಿತ್ತು ಎಂಬುದಾಗಿ ಸಾರ್ವಜನಿಕರು ಇಲಾಖೆಯನ್ನ ಎಚ್ಚರಿಸಿದ್ದಾರೆ. Join MHA or BHA. Admissions open for Masters of Hospital Administration 2 years full-time and Bachelors of Hospital Administration 3 years full-time courses for 2021-2022. Affiliated to Rajiv Gandhi University of Health Science. Eligibility criteria. AJ Institute of Hospital Management and AJ Hospital and Research Center, Kuntikana, Mangaluru.